ಎಸ್, ಈಗ ಮೇ 12ರಂದು ಒಂದು ವಿಮಾನ ಬಂದಿತ್ತು. ಅದರಲ್ಲಿ ಈಗ 125 ಜನರ ಪೈಕಿ, ಅಂದ್ರೆ 125 ಜನರು ಮಂಗಳೂರಿನವರು. ಈ ಪೈಕಿ 15 ಜನರಿಗೆ ಈಗ ಸೋಂಕು ತಗುಲಿರುವಂತಹ ವಿಚಾರ. ಅದೇ ರೀತಿ ಈಗ ಮೇ 18ರಂದು ದುಬೈನಿಂದ ಮತ್ತೊಂದು ವಿಮಾನ ಬರುತ್ತೆ. ಅದರಲ್ಲಿ 171 ಮಂದಿ ಪ್ರಯಾಣಿಕರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಪ್ರಯಾಣಿಕರಿಗೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆದರೂ ಕೂಡ ಕೊರೋನಾ ಪಾಸಿಟಿವ್ ಪ್ರಕರಣ ಕಂಡು ಬಂದಿದೆ. ಈ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಜಿಲ್ಲಾಡಳಿತ. ಈಗ ಮುಂದಿನ ವಿಮಾನ ಬರುವಂತಹ ಸಂದರ್ಭದಲ್ಲಿ, ಅಂದ್ರೆ ಮೇ 18ರಂದು ಏನು ವಿಮಾನ ಬರುತ್ತೆ, ಆ ಸಂದರ್ಭದಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಕೊಟ್ಟಿದ್ದಾರೆ. ಸೊ ಈ ಬಾರಿ ಯಾವುದೇ ರೀತಿ ಕೋಆರ್ಡಿನೇಷನ್ ಇಶ್ಯೂಸ್ ಆಗದೆ ಇರೋ ರೀತಿ ನಾವೆಲ್ಲನೂ ಡಿಸ್ಕಷನ್ ಎಲ್ಲ ಮಾಡಿದ್ವಿ. ಸೊ ದಟ್ ಸ್ಮೂತ್ಲಿ. ಆ್ಯಂಡ್ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ವಿಷಯ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಒಟ್ಟಿಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಸೊ ಯಾರು ಫ್ಲೈಟಲ್ಲಿ ಬರ್ತಾರೋ ಅವರು ಇನ್ ಬ್ಯಾಚಸ್ ಆಫ್ 20 ಬರ್ತಾರೆ. ಸೊ ಆದ್ದರಿಂದ ಈ ವಿಷಯನ ಅವ್ರಿಗೆ ಮುಂಚೆನೂ ಕೂಡ ತಿಳಿಸಿರ್ತೀವಿ ನಾವು ಅಲ್ಲಿ ಪ್ಯಾಸೆಂಜರ್ಸ್ಗೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಸ್ವಲ್ಪ ಡಿಲೇಸ್ ಆಗುತ್ತೆ, ಒಟ್ಟಿಗೆ ಹೊರಗೆ ಬರೋಕ್ಕಾಗೋದಿಲ್ಲ, ಮತ್ತು ಈ ಸ್ಕ್ರೀನಿಂಗ್ ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ಸ್ವಲ್ಪ ಡಿಲೇಸ್ ಇದ್ದರೆ ಎಲ್ಲರೂ ಕೋಆಪ್ರೇಟ್ ಮಾಡಬೇಕು ಅಂತ ನಾವು ಹೇಳ್ಕೊತೀವಿ. ಆ್ಯಂಡ್ ಇಲ್ಲಿ ತನಕ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೈಡ್ಲೈನ್ಸ್ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಪೇಯ್ಡ್ ಕ್ವಾರಂಟೈನ್ ಫೆಸಿಲಿಟಿ ಅಂತಲೇ ಇದೆ. ಅದು ಇಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿಸೈಡ್ ಮಾಡಿರೋದಲ್ಲ. ಸೊ ANMA ಗೈಡ್ಲೈನ್ಸ್ ಪ್ರಕಾರ ಏನಿದೆ ದಟ್ ಇಸ್ ಸ್ಟಿಲ್ ಸ್ಟ್ಯಾಂಡಿಂಗ್. ಈ ವಿಷಯನ ದುಬೈಯಲ್ಲಿ ಅವ್ರು ಬೋರ್ಡ್ ಆದಾಗ ಎಲ್ಲರಿಗೂ ಕೂಡ ತಿಳಿಸಲಾಗಿತ್ತು, ಮತ್ತು ಪ್ರತಿಯೊಬ್ಬರು ಕೂಡ ಒಂದು ಅಂಡರ್ಟೇಕಿಂಗ್ ಸೈನ್ ಮಾಡಿನೇ ಬರ್ತಾರೆ ಈ ಪೇಯ್ಡ್ ಕ್ವಾರಂಟೈನ್ ಫೆಸಿಲಿಟಿ ಬಗ್ಗೆ. ಸೊ ದಟ್ ಪ್ರೊಸೆಸ್ ಇಸ್ ಸೆಟ್ ಟು ಕಂಟಿನ್ಯೂ. ಈಗ 12ನೇ ತಾರೀಕು ಒಂದು ಫ್ಲೈಟಲ್ಲೂ ಕೂಡ ಎಲ್ಲರೂ ಈ ರೀತಿಯಾದ ಅಂಡರ್ಟೇಕಿಂಗ್ನ ಸೈನ್ ಮಾಡಿ ಬಂದಿತ್ತು. ಸೊ ದಟ್ ಇಸ್ ಸಮಥಿಂಗ್ ವಿಚ್ ವಿಲ್ ಕಂಟಿನ್ಯೂ. ಅದ್ರ ಜೊತೆಗೆ ಹೊರ ರಾಜ್ಯಗಳಿಂದ ಯಾರ್ಯಾರು ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ನಾವು ಮಾಡ್ತಾ ಇದ್ವಿ. ಅವ್ರಿಗೆ ಕೆಲವರಲ್ಲಿ ಏನಾದರೂ ಪೇಯ್ಡ್ ಆಪ್ಟ್ ಮಾಡ್ಕೊಂಡು ನಾವು ಹೋಟೆಲಲ್ಲೇ ಇರ್ತೀವಿ 14 ಡೇಸ್ ಅಂದರೆ ಅವ್ರಿಗೆ ನಾವು ಬಿಡ್ತೀವಿ. ಇಲ್ಲ ಅಂತ ಹೇಳಿದರೆ ನಮ್ಮದು ಹಲವಾರು ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರನ್ನು ನಾವು ಕ್ವಾರಂಟೈನ್. ಎಸ್, ಈ ಹಿಂದೆ ನಾವು ಗಮನಿಸಿದ್ವಿ, ಮೊದಲ ವಿಮಾನ ಏನು ಮೇ 12ರಂದು ಬಂದಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳು ಕೂಡ ಏರ್ಪಟ್ಟಿತ್ತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಮುಂದಕ್ಕೆ ಅವ್ಯವಸ್ಥೆಗಳಾಗದ ಹಾಗೆ ನೋಡಿಕೊಳ್ತೇವೆ ಎನ್ನುವಂತಹ ಒಂದು ಮಾತುಗಳನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾವು ಏರ್ಪೋರ್ಟ್ನ ನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ರು. ಜೊತೆಗೆ ತಮ್ಮ ಕಚೇರಿಗೆ ಕರೆಸಿಕೊಂಡು ಮುಂದಕ್ಕೆ ಈ ರೀತಿ ಆಗದ ಹಾಗೆ ಕ್ರಮವನ್ನು ತೆಗೆದುಕೊಳ್ಳಿ ಎನ್ನುವಂತಹ ಒಂದು ಕಠಿಣ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಜಿಲ್ಲಾಧಿಕಾರಿಗಳು. ಸೊ ಅದೇ ಒಂದು ವಿಚಾರವನ್ನು ಈಗ ಮತ್ತೆ ಹೇಳಿದ್ದಾರೆ. ಮೇ 18ರಂದು 2ನೇ ಹಂತದ, ಅಂದರೆ 2ನೇ ವಿಮಾನ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಪ್ರಯಾಣಿಕರಿಗೂ ಕೂಡ ಸೂಕ್ತ ಸೂಚನೆಗಳನ್ನು ಕೊಡಲಾಗ್ತಾ ಇದೆ ಎನ್ನುವಂತಹ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಎಸ್, ಈಗ ದುಬೈನಿಂದ ಬಂದಿರುವಂತಹ 15 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಪಾಸಿಟಿವ್ ರೋಗಿಗಳ ಪ್ರೈಮರಿ ಕಾಂಟ್ಯಾಕ್ಟ್ ಏನಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಇನ್ನು ಅವರು ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದ ಸೀಟ್ನಲ್ಲಿ ಯಾರು ಕೂತಿದ್ರು ಅನ್ನುವಂಥವರ ಒಂದು ಮಾಹಿತಿ ಕೂಡ ನಮ್ಮ ಬಳಿ ಇದೆ. ಅವರ ಮೇಲೂ ಕೂಡ ನಾವು ನಿಗಾವನ್ನ ವಹಿಸುತ್ತೇವೆ ಅನ್ನುವಂತಹ ವಿಚಾರಗಳನ್ನ ಕೂಡ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ.
ದುಬೈನಲ್ಲಿ ವಿಮಾನಕ್ಕೆ ಪ್ರಯಾಣಿಕರು ಹತ್ತುವಂತಹ ಸಂದರ್ಭದಲ್ಲಿ ಅಲ್ಲಿ ಬೋರ್ಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಅವರ ಕೇವಲ ಸ್ಕ್ರೀನಿಂಗ್ ಮಾತ್ರ ಮಾಡ್ತಾರೆ. ಯಾವುದೇ ರೀತಿಯ ಕೊರೋನಾ ಟೆಸ್ಟ್ಗಳನ್ನು ಮಾಡೋದಿಲ್ಲ. ಏನು ತಪಾಸಣೆಗಳಿಗೆ ವಿಧಾನಗಳಿದೆ ಅದನ್ಯಾವುದನ್ನು ಕೂಡ ಅಲ್ಲಿ ಅನುಸರಣೆ ಮಾಡೋದಿಲ್ಲ. ಕೇವಲ ಸ್ಕ್ರೀನಿಂಗ್ ಮಾತ್ರ ಮಾಡಿ ಪ್ರಯಾಣಿಕರನ್ನು ಕಳುಹಿಸಿಕೊಡಲಾಗುವಂಥದ್ದು. ಆದರೆ ಮುಂದಿನ ವಿಮಾನದ ಪ್ರಯಾಣಿಕರ ಕಂಪ್ಲೀಟ್ ಟೆಸ್ಟನ್ನು ಮಾಡಬೇಕು ಅನ್ನುವಂಥ ವಿಚಾರಗಳು. ಅದಕ್ಕಾಗಿ ಆ ಬಗ್ಗೆ ಸರ್ಕಾರದ ಜೊತೆಗೆ ಕೂಡ ನಾವು ಮಾತುಕತೆಯನ್ನ ಮಾಡ್ತೇವೆ. ಅಂದರೆ ವಿದೇಶದಿಂದ ಅವರು ವಿಮಾನಕ್ಕೆ ಹತ್ತುವಂಥ ಸಂದರ್ಭದಲ್ಲಿ ಕೂಡ ಅವರ ಒಂದು ತಪಾಸಣೆಯನ್ನು ಮಾಡಬೇಕು, ಟೆಸ್ಟ್ಗಳನ್ನು ಮಾಡಿಸಬೇಕು. ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಪತ್ರವನ್ನು ಬರೀತೇವೆ, ಸರ್ಕಾರದ ಜೊತೆಗೆ ಮಾತುಕತೆಯನ್ನ ಮಾಡ್ತೇವೆ ಎನ್ನುವಂತಹ ವಿಚಾರಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸೊ ಇದೀಗ ಒಟ್ಟು 125 ಮಂದಿ ಮಂಗಳೂರಿನಲ್ಲಿ ಕ್ವಾರಂಟೈನ್ನಲ್ಲಿ ಇದ್ದಾರೆ. ಮಂಗಳೂರು ನಗರದ 10 ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ಗಳನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಕೊಟ್ಟಿದ್ದಾರೆ. ಮುಖ್ಯವಾಗಿ ಈಗ ಮತ್ತೊಂದು ವಿಮಾನ ಕೂಡ ಬರ್ತಾ ಇದೆ ಮೇ 18ಕ್ಕೆ. ಸೊ ಆ ಸಂದರ್ಭದಲ್ಲಿ ಎಲ್ಲ ಪ್ರಯಾಣಿಕರ ಟೆಸ್ಟ್ ಅನ್ನು ಮಾಡುವ ಹಾಗೆ ನಾವು ಕ್ರಮವನ್ನು ತೆಗೆದುಕೊಳ್ಳುವಂತೆ ಸರ್ಕಾರದ ಜೊತೆಗೆ ಮಾತುಕತೆಯನ್ನ ಮಾಡ್ತೇವೆ ಎನ್ನುವಂತಹ ವಿಚಾರಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಎಸ್, ಇದು ಒಂದು ಸಮಾಧಾನಕರ ವಿಚಾರ. ಸಾಕಷ್ಟು ಆತಂಕ ಮೂಡಿತ್ತು. ಏನೋ ದುಬೈನಿಂದ ಬಂದಿರುವಂತಹ ಪ್ರಯಾಣಿಕರಿದ್ರು, ಆ ಪೈಕಿ 38 ಮಂದಿ ಗರ್ಭಿಣಿಯರಿದ್ರು. ಅವರಿಗೇನಾದ್ರೂ ಸೋಂಕು ತಗುಲಿದ್ರೆ ಹೇಗೆ ಎನ್ನುವಂತಹ ಆತಂಕಗಳು ಎದುರಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಸಮಾಧಾನಕರ ವಿಚಾರ ಇದೀಗ ಬಹಿರಂಗಗೊಂಡಿರುವಂಥದ್ದು. ಏನು 38 ಮಂದಿ ಗರ್ಭಿಣಿಯರು ಬಂದಿದ್ರು, ಅವರಲ್ಲಿ ಯಾರಿಗೂ ಕೂಡ ಪಾಸಿಟಿವ್ ಕಂಡು ಬಂದಿಲ್ಲ ಎನ್ನುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ದುಬೈನಿಂದ ಬಂದಿರುವಂತಹ 15 ಮಂದಿಯಲ್ಲಿ ಏನೋ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ, ಅದರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ ಅನ್ನುವಂಥ ವಿಚಾರಗಳು. ಆದರೆ ಒಂದೇ ಫ್ಯಾಮಿಲಿಯಲ್ಲಿ 3 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂಥದ್ದು. 45 ವರ್ಷ ಪ್ರಾಯದ ಪುರುಷ, 33 ವರ್ಷದ ಮಹಿಳೆ ಆತನ ಹೆಂಡತಿ ಮತ್ತು 6 ವರ್ಷದ ಮಗುವಿಗೆ ಸೋಂಕು ದೃಢಪಟ್ಟಿರುವಂಥದ್ದು ಇವತ್ತು ಬಂದಿರುವಂತಹ ಹೆಲ್ತ್ ಬುಲೆಟಿನ್ನಲ್ಲಿ ಅಥವಾ ರಿಪೋರ್ಟ್ನಲ್ಲಿ. ಆದರೆ ಇದರಲ್ಲಿ 15 ಮಂದಿ ಇದ್ದಾರೆ, ಅದರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ. ಇದು ಒಂದು ಸಮಾಧಾನಕರ ವಿಚಾರ, ನಾವೆಲ್ಲರೂ ಕೂಡ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇನ್ನು 125 ಜನರ ಸ್ವ್ಯಾಬ್ ಟೆಸ್ಟ್ನ ರಿಸಲ್ಟ್ ಬಂದಿದೆ. ಈಗ ಒಂದು ಇಂಟರ್ವಲ್ನಲ್ಲಿ ಈಗ ಟೆಸ್ಟ್ ಮಾಡಲಾಗಿದೆ. ಇನ್ನು 12ನೇ ದಿನದಂದು ಮತ್ತೊಮ್ಮೆ ಸ್ವ್ಯಾಬ್ ಟೆಸ್ಟ್ ಅನ್ನು ನಾವು ಮಾಡ್ತೇವೆ. ಆ ಸಂದರ್ಭದಲ್ಲಿ ಇನ್ನಿತರ ಪಾಸಿಟಿವ್ ಪ್ರಕರಣಗಳು ಕಂಡು ಬರುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಸೊ ಇದೀಗ ಒಂದೇ ಕುಟುಂಬದ 3 ಸೋಂಕಿಗೆ ತುತ್ತಾಗಿದ್ದಾರೆ ದುಬೈನಿಂದ ಬಂದಿರುವಂಥವರು. ಆದರೆ ಇದರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ. ಇದು ಒಂದು ಸಮಾಧಾನಕರ ವಿಚಾರ. ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈ 15ರಲ್ಲಿಲ್ಲ, ಅದು ನೋಡಬೇಕಾಗತ್ತೆ. ಬಿಕಾಸ್ ಕೆಲವರು 5 people ಆರ್ ಅಬೌವ್ 60 years ಆಫ್ ಏಜ್. ಒಬ್ಬರು 65 ವರ್ಷ, 69 ವರ್ಷ, 71, 76, 81. ಸೊ 5 ಜನ ಅಬೌವ್ 60 years ಆಫ್ ಏಜ್ ಇದ್ದಾರೆ ಪಾಸಿಟಿವ್ ಪೇಷಂಟ್ಸಲ್ಲಿ. ಕೆಲವರು ದಿ ಎಂಟೈರ್ ಫ್ಯಾಮಿಲೀಸ್ ಅಫೆಕ್ಟೆಡ್ ಆಗಿದೆ, ಕೆಲವರಲ್ಲಿ ಇಲ್ಲ. ಸೊ ನಾವು ನೋಡಬೇಕು. ಒಂದು ಕೇಸ್ ಆ ಥರ ಸಿಕ್ಕಿದೆ ನಮಗೆ. ಅಪ್ಪ ಅಮ್ಮ 3 ಜನದೊಂದು ಇಲ್ಲ, ಈ 15ರಲ್ಲಿಲ್ಲ, ಅದು ನೋಡಬೇಕಾಗತ್ತೆ.
ಎಸ್, ಈ ನಡುವೆ ಇವತ್ತು ಏನು 16 ಪ್ರಕರಣಗಳು ಪತ್ತೆಯಾಗಿದೆ. ಇದರಲ್ಲಿ 15 ಪ್ರಕರಣಗಳು ದುಬೈನಿಂದ ಬಂದಂತಹ ಪ್ರಯಾಣಿಕರಲ್ಲಿ ಕಂಡು ಬಂದಿದ್ರೆ, ಒಂದು ಪ್ರಕರಣ ಕಂಡು ಬಂದಿರುವಂತದ್ದು ಮಂಗಳೂರು ನಗರ ವ್ಯಾಪ್ತಿಯಲ್ಲಿ. ಅಂದ್ರೆ ಸುರತ್ಕಲ್ ಗುಡ್ಡೆಕೊಪ್ಪಲ ನಿವಾಸಿ 68 ವರ್ಷದ ಮಹಿಳೆ ಈಗ ಸೋಂಕಿಗೆ ತುತ್ತಾಗಿರುವಂತದ್ದು. ಅಂದ್ರೆ ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಆಕೆ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ತಿಳಿದು ಬಂದಿತ್ತು. ಅಂದ್ರೆ ಇದು ಮತ್ತೊಂದು ಗೊಂದಲಕ್ಕೆ ಕಾರಣವಾಗಿದೆ. ಅವರಿಗೆ ಹೇಗೆ ಸೋಂಕು ತಗುಲಿರಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯನ್ನ ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ಸೋಂಕಿತ ಪ್ರಕರಣಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಆ ಪ್ರದೇಶವನ್ನ ಸೀಲ್ ಡೌನ್ ಮಾಡಲಾಗುತ್ತೆ. ನಿಗದಿತ ಏರಿಯಾವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಿ ಆ ಭಾಗದ ಯಾವ ಮನೆಯವರಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗಡೆ ಬರುವಂತಹ ಅವಕಾಶಗಳನ್ನ ನಿರಾಕರಣೆ ಮಾಡಲಾಗುತ್ತೆ. ಅದರ ಜೊತೆಗೆ 5 ಕಿಲೋಮೀಟರ್ ಸರೌಂಡಿಂಗ್ಸ್ ಅನ್ನ ಬಫರ್ ಝೋನ್ ಅಂತ ಘೋಷಣೆ ಮಾಡಿ ಅಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಇಲ್ಲೂ ಕೂಡ ಈಗ ಅದೇ ರೀತಿಯ ಸೀಲ್ ಡೌನ್ ನ ಪ್ರಕ್ರಿಯೆಗೆ ಜಿಲ್ಲಾಡಳಿತದಿಂದ ಸಿದ್ಧತೆಗಳು ನಡೀತಾ ಇದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಬಹುಶಃ ಇದು ಒಂದು ದೊಡ್ಡ ಸವಾಲು. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಅಂದ್ರೆ ಆ ಭಾಗದಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರಲಿಲ್ಲ. ಸೊ ಯಾವ ಹಿನ್ನೆಲೆಯಿಂದ ಆಕೆಗೆ ಸೋಂಕು ತಗುಲಿರಬಹುದು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ಈಗ ಜಿಲ್ಲಾಡಳಿತವನ್ನ ಕಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ವ್ಯಾಪಕವಾಗಿ ಒಂದು ಹಿನ್ನೆಲೆಯನ್ನ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಎನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬಹುದಾಗಿದೆ.